ವೆನಿಜುವೆಲಾದ ಪ್ರತಿಪಕ್ಷದ ನಾಯಕಿ ಮರಿನಾ ಕೋರಿನ ಮಚಾದೋರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆಯ ಬೆನ್ನಿಗೆ ನಾರ್ವೆ ಜೊತೆಗಿನ ವೆನಿಜುವೆಲಾ ಸಂಬಂಧ ಹಳಸಿದೆ ಎಂದು ವರದಿಯಾಗಿದೆ. ಪ್ರತಿಪಕ್ಷದ ನಾಯಕಿಗೆ ನೊಬೆಲ್ ಬಂದದ್ದು ವೆನಿಜುವೆಲಾದ ಆಳುವ ಪಕ್ಷಕ್ಕೆ ಮುಜುಗರ ತಂದಿದೆ ಎಂದು ನಾರ್ವೆ ದೇಶದ ಜೊತೆಗಿನ ಸಂಬಂಧ ಮರುಪರಿಶೀಲಿಸಲು ತೊಡಗಿರುವುದಾಗಿ ಹೇಳಲಾಗ್ತಿದೆ. ನಾರ್ವೆಯಲ್ಲಿರುವ ವೆನಿಜುವೆಲಾ ರಾಯಭಾರ ಕಚೇರಿಯನ್ನ ಮುಚ್ಚಲು ಆಲೋಚಿಸುತ್ತಿರುವುದಾಗಿಯೂ ಹೇಳಲಾಗಿದೆ. ನಮ್ಮನ್ನ ವಿರೋಧಿಸುತ್ತಿರುವ ಆಸ್ಟ್ರೇಲಿಯಾ ಮತ್ತು ಬೇಕೆಂದೇ ನೊಬೆಲ್ ನಾಟಕ ಆಡಿರುವ ನಾರ್ವೆ ಈ ಎರಡೂ ದೇಶಗಳಲ್ಲಿನ ನಮ್ಮ ರಾಯಭಾರ ಕಚೇರಿಗಳನ್ನು ಮುಚ್ಚಿ ಜಿಂಬಾಬ್ವೆ ಮತ್ತು ಬರ್ಕಿನಾ ಫಾಸೋಗಳಲ್ಲಿ ರಾಯಭಾರ ಕಚೇರಿ ತೆರೆಯಲು ನಿರ್ಧರಿಸಿರುವುದಾಗಿ ಅಧ್ಯಕ್ಷ ನಿಕೋಲಸ್ ಮಾದುರೋ ನೇತೃತ್ವದ ಸರ್ಕಾರವು ಚರ್ಚೆ ಆರಂಭಿಸಿದೆ ಎನ್ನಲಾಗಿದೆ. 2019 ಹಾಗೂ 2024ರಲ್ಲಿ ವೆನಿಜುವೆಲಾ ಆಳುವ ಮತ್ತು ಪ್ರತಿಪಕ್ಷದ ನಡುವೆ ನಾರ್ವೆ ಮಧ್ಯವರ್ತಿಯಾಗಿ ಮಾತುಕತೆ ನಡೆಸಿತ್ತು. ಬಾರ್ಬಡೋಸ್ ಒಪ್ಪಂದ ಏನೇನು ಹೇಳಿದ್ರೂ ಅವೆಲ್ಲ ಯಾವುದೂ ಜಾರಿಯಾಗುವ ವಾತಾವರಣವನ್ನ ಪ್ರತಿಪಕ್ಷ ನೀಡಿಲ್ಲ. ಮಧ್ಯವರ್ತಿಯಾಗಿದ್ದ ನಾರ್ವೆ ಈಗ ತಾನು ಪಕ್ಷಪಾತಿ ಎಂಬುದನ್ನು ತೋರಿಸಿದೆ. ಆದ್ದರಿಂದ ಅಲ್ಲಿ ರಾಯಭಾರ ಕಚೇರಿ ಮುಚ್ಚುವುದೇ ಸರಿಯಾದುದಾಗಿದೆ ಎಂದು ನಿಕೋಲಸ್ ಸರ್ಕಾರ ಪರ ಹೇಳಿಕೆ ನೀಡಲಾಗಿದೆ.